ಯಾಃ ಪರಿನಿರತ್ಯಸ್ಯ ಆಧರಣವಿಶೋಷತಯೋ ನಷ್ಟಭೋ ಪರಸಮರ್ಪಣೆ ವಿನಿಯೋಗಃ ಇರ್ತಿದೆ. ಯಾಃ ಪರಿನೇರ್ಯಾ ಪದಾವಪಾಯಾಶ್ಚ ಪುಷ್ಪಣೀಃ ಬೃಹಸ್ಪತಿ ಪ್ರಬೋಧಾಸ್ತಾನೋ ಮುಂಜಂದಂ ಮಾಸಃ. ಓಂ ಗಣಾನಾಂ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತಃ ಶೃಣ್ವನ್ನೋತಿಭಿः ಸೇದಸಾದನಂ. ಶ್ರೀ ವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವೇ ಸರಸ್ವತೇ ವಾಜೇಭಿರ್ವಾಜನೇಪತೆ ಹೇನಾಪವಿತ್ರ್ಯವದ್ ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾನಿ ತಥೇ ಪದಂ ಸಮೋಢವಸ್ಯ ವಾಂ ಸುರೇ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ पुष्टिवर्धनम् उरुहारुकविभवन्दनान् मृत्योर्मुक्षेयमामृतात् पुरुत्यञ्जातवेन संदेवं वहन्ति केतवाः दृशे विश्वाय सूर्याय नमः. ॐ सत्त्वविपदिनहुदा पुनन्दो यत्र धीरा मनसा वाजमक्रता अत्रासकाय सख्यानि दानरे भद्रेशान् लक्ष्मीर्निहितादिभाजी यो वेदारोस्वर प्रोक्तो वेदान्ते च प्रतिष्ठितः तस्य प्रगतिहेनस्य च परस्त्वमहेश्वरः. इदं धनं मया देव स्थापितं पुरुषस्तवा तेन मे सपदावाद्भिर्भवेज्जन्मनि जन्मनि. कर्मादो कर्ममध्ये कर्मान्ते पुनः पुनः ಸತ್ಕರ್ಮಾಚರಣೆ ವಿಶೇಷವಾದ ಗ್ರಾಮದೇವರು, ಕುಟುಂಬದ ದೈವದೇವರು, ಇಷ್ಟದೇವರು, ಆರಾಧನೆ ಮುಂದಿನ ಆರಾಧನೆ ದೈವದೇವರು ಮಾತ್ರ, ಗುರು ಹಿರಿಯರು ಮಾತ್ರ ವಿಶೇಷವಾದ ದರ್ಶನ ಮಾಡ್ತೀವಿ. ಆ ದೇವರ ಆರಾಧನೆ ಮಂತ್ರಿಗಳು ವಿಶೇಷವಾದ ಲಕ್ಷ್ಮೀ ಲಕ್ಷ್ಮೀ ಪೂರ ನಿವಾರ ಮಹಾಲಕ್ಷ್ಮಿನ ಅನುಗ್ರಹ ಪ್ರಾಪ್ತಿಯಾವರು ಅಂಜನೆ ಬೆನ್ಕುನಂಜಿನ ಉದ್ಯೋಗ ಕ್ಷೇತ್ರ ದಿನೇ ದಿನೇ ಪ್ರಾಪ್ತಿಯಾವರು ಅಂಜನೆ ದಾನಿನ ಈ ಮಾತೆಲ್ಲ ಮಕ್ಕಳಿಗೆ ಎಚ್ಚರಿಸಿದ ಮನಸ್ಸು ಬಂದಿನ ಮಗ ಮಗ ಮಕ್ಕಳಿಗೆ ಮಾತೆಲ್ಲ ಸಹಕಾರವನ್ನು ಮಾತ್ರ ಮಕ್ಕಳಿಗೆ ಎಚ್ಚರಿಸಿದ ಬೇರೆ ಬಂದನ್ನು ಕೂಡ ಸಲಹೆ ಕ್ಷೇತ್ರ ಬಂದಿನ ಬೇರೆದ ಆ ಉದ್ಯೋಗ ಕ್ಷೇತ್ರ ಅನ್ನಗ ಇದು ಮಾತೆಲ್ಲ ಕೂಡ ಮಾತ ಪ್ರಾಪ್ತಿಯಾವರು ಜೀವನದ ಜೀವನದ ಉದ್ಯೋಗ ಕ್ಷೇತ್ರದ ಮಾತು ವಿಷಯದ ಯಶಸ್ಸನ್ನು ಪ್ರಾಪ್ತಿಯಾಗುವುದರಿಂದ ಮಹಾಗಣಪತಿಯ ಅನುಗ್ರಹಕ್ಕವರು ಮಹಾಗಣಪತಿಯನ್ನಾಗ ವಿಘ್ನಕಾರಕ ನಿಮಾನ ಮಹಾಗಣಪತಿಯವರ ಅನುಗ್ರಹಗಳಿಗೆ ಆಫಲಗೊಳ್ಳುತ್ತದೆ. ಮಾತ ಆ ಯಶಸ್ಸು ಬಂದಿನ ಪ್ರಾಪ್ತಿಯಾದ ಮಾತ್ರ ಮಕ್ಕಳಿಗೆ ಉಪಯೋಗಕ್ಕೆ ಬೇರೆ ಅಂತ ಸಾಧ್ಯವಿಲ್ಲ. ಮಹಾಗಣಪತಿ ಅನುಗ್ರಹ ಪ್ರಾಪ್ತಿಯಾಗುವುದು ಅಂದರೆ ಲಕ್ಷ್ಮೀ ಕೂಡ ನಿವಾರಣ ಮಹಾಲಕ್ಷ್ಮಿನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಉದ್ಯೋಗ ಕ್ಷೇತ್ರ ಮಕ್ಕಳಿಗೆ ಕೈ ತುಂಬ ಸಂಪಾದನೆ ಮತ್ತು ಮಾತ್ರ ಮಕ್ಕಳಿಗೆ ಆ ಒಂದು ಕ್ಷೇತ್ರ ಆ ಒಂದು ಬೇರೆ ದಿನೇ ದಿನ ಅಭಿವೃದ್ಧಿ ಮಂತ್ರಿ ಹೋಗಲ್ಲ ಸಾಧ್ಯ ಮಾತ ಮಕ್ಕಳಿಗೆ ಪ್ರಾಪ್ತಿ ಅವರು ಬಂದಾಗ ವಿಶೇಷವಾದ ಐಕಪಾಣಾಚಂದ ವರ್ಷದ ಮಂಜಿನ ದಾನ ದೇವರನ್ನ ಪೂಜೆ ಸೇವೆ ಅಥವಾ ಕುಟುಂಬದ ದೈವದೇವರು ನಾನು ಸೇವೆ ಮಾತಾಡುತ್ತಿಲ್ಲ ಐ ಮಾತಾಡಿದ್ದು ಮತ್ತೊಂದು ಸರಿಯಾದ ಮತ್ತೊಂದು ಕೋಣದಿಂದ ಮಕ್ಕಳಿಗೆ ಮತ್ತೊಂದು ಆ ಬೇರೆ ಉಪಯೋಗಿಸಿ ಕೊರತೆ ಬರೆಯ ಸಾಧ್ಯತೆ ಆಗ ಆ ದೇವರನ್ನ ಅನುಗ್ರಹ ಸಹ ಪ್ರಾಪ್ತಿಯಾಗುವ ಶಾಸ್ತ್ರ ವಿಚಾರ ಇದ್ದಾನೆ. ವಿಶೇಷವಾದ ಆ ದೇವರನ್ನ ಮಹಾಗಣಪತಿಯ ಅನುಗ್ರಹ ಪ್ರಾಪ್ತಿಯಾಗೋಸ್ಕರ ಮಹಾಗಣಪತಿ ದೇವೆಲ್ಲ ಅಂಜನೆ ಅಲಕ್ಷ್ಮೀ ಪೂರ ನಿವಾರಣವು ಮಹಾಲಕ್ಷ್ಮಿನ ಅನುಗ್ರಹ ಪ್ರಾಪ್ತಿಯಾಗುವ ಇನ್ನೊಂದು ಮಹಾಲಕ್ಷ್ಮಿ ಆ ಲಕ್ಷ್ಮೀ ಪೂಜೆಯನ್ನೇ ಲಕ್ಷ್ಮೀ ಮನ್ನಾಗ ಎಂಗಳಿಗೆ ದೇವಿ ಮನ್ನಾಗ ಮಾತ ರೀತಿಯಲ್ಲಿ ಎಂಗಳಿಗೆ ದೇವಿನ ಅನುಗ್ರಹ ಪ್ರಾಪ್ತಿಯಾಗುವುದು ಮಗ ದೇವಿ ಮನ್ನಾಗ ನನಗೆ ಇಷ್ಟಾರ್ಥ ಪ್ರಾಪ್ತಿಯಾಗುವುದರಿಂದ ಅಂಜನೆ ಉಪಯೋಗ ಬೇರೆ ಅಂತನಾಗ ಐದು ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಅಂತಂದ್ರೆ ಅವು ಮಾತ್ರ ಎಂಗಳಿಗೆ ಪ್ರಾಪ್ತಿಯಾಗುವುದರಿಂದ ದೇವಿ ರೂಪಗಳು ಆ ಲಕ್ಷ್ಮೀ ರೂಪಗಳು ಆ ಸರಸ್ವತಿ ರೂಪಗಳು ಎಂಗಳಿಗೆ ಮಾತ್ರ ಆ ದೇವಿನ ಅನುಗ್ರಹ ಅಂತಂದ್ರೆ ಪ್ರಾಪ್ತಿಯಾಗುವುದು ಅವು ಇದನ್ನ ಮಾತ್ರ ಎಂಗಳಿಗೆ ಉಪಯೋಗ ಬೇರೆ ಮತ್ತೊಂದು ಪೋಯದ ಜಾಸ್ತಿ ಮಗ ಒಂದು ಕ್ಷೇತ್ರ ಆ ವಿಶೇಷವಾದ ಒಂದು ಉದ್ಯೋಗ ಕ್ಷೇತ್ರ ಒಂದು ಆ ಉದಾಹರಣೆ ಒಂದು ಬೇರೆ ಮನಸ್ಸರನ್ನಾಗ ಅಲ್ಪ ಮಾತ ಎಂಗಳು ಆ ಎಂಚ ಮನ್ಕೊಡು ಬಂದಿನ ಎಂಗಳಿಗೆ ಆ ಮನ್ಬಾರ ತಿರ್ಸಿದ ಆ ಬೇರೆ ಮನ್ಕುನಾಗಲ ಮನ್ಮಾನಾಗಲ ಬೋಡಾಗುದು ಇಂట్లో ಬೇರೆ ಗೊತ್ತು ಬೇರೆ ಬಂದರೆ ಸಾಧ್ಯ ಮಾತೆ ಬೇರೆ ಐಕಾಯಿಕ ಹೊನ್ನಂಚಿನ ಒಂದು ಆ ಅಕ್ಲಾಂತ ಕಲ್ಪನೆ ವಿತ್ತೀಯ ಮಾಡಿದ ಆಯಾ ಬೇರೆ ಮಾತ್ರ ಎಚ್ಚರಿಕೆ ಮಾಡಿ ಸಾಧ್ಯ ಮಗ ಮನ್ಪಂಚಿನ ಉದ್ಯೋಗ ಕ್ಷೇತ್ರ ಅಭಿವೃದ್ಧಿ ಪ್ರಾಪ್ತಿಯಾಗುವುದು ಇನ್ನೊಂದು ಹಿಂದೆ ದಾನಿ ಆ ಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗುವುದು
ಎಂದು ಆ ಸರಸ್ವತಿ ರೂಪಡು ಲಕ್ಷ್ಮೀ ರೂಪಡು ದುರ್ಗಾ ರೂಪಡು ಮಾತ ಇಂಗ್ಲೇನು ಸದಾ ರಕ್ಷಣೆ ಬಂದದ್ದು ಸರಸ್ವತಿ ಅಂದಾಗ ಹೀಗಾಗಿ ಜ್ಞಾನ ಶಕ್ತಿಯನ್ನು ಕೆಟ್ಟ ರೀತಿಯಲ್ಲಿ ಉಪಯೋಗ ಮಾಡ್ತಾರೆ ಅವಾಗ ಜ್ಞಾನ ಶಕ್ತಿನ ಮಾತ್ರ ಎಲ್ಲರಿಗೆ ಕಲ್ತು ನನಗೆ ವಿದ್ಯೆಗಳ ಪಂಡ ಹಿಂಗೆ ಏನು ವಿದ್ಯೆ ಆಗ್ತದೆ ಅರ್ಥ ನನಗ ಒಂದು ಜನದ ಐದು ಪಾತ್ರೆಗಳು ಐದು ಪಾತ್ರೆಗಳು ಆ ಎದ್ದೆ ಜ್ಞಾನ ಶಕ್ತಿನ ಆ ಇನ್ನೇನು ಮಾತ್ರ ಅಂತಿಮ ಪ್ರಾಪ್ತಿ ಅಂತ ಸರಸ್ವತಿಗೆ ರೂಪಡಿಸಿಕೊಂಡು ಇಂಗ್ಲೇನ್ ಸಂಪತ್ತು ಬಂದು ಗೋಡಾಟ ಖರ್ಚು ಮಾಡ್ತಿಲ್ಲ ಅಂತೆ ಅವರ ವ್ಯರ್ಥ ಚಾಯ ಮಾಡಲಿ ಉಪಯೋಗವಂತಂದು ದೇವರ ಆರಾಧನೆ ಗೋಡ ಸ್ನಾನ ಮಾಡೋ ಪ್ರಾಪ್ತಿ ಆ ಸಂಪತ್ತು ಪ್ರಾಪ್ತಿ ಆಗುದು ಅಂತೆಯೇ ಆ ಹುಡುಗಿನ ಸಂಪತ್ತು ಮಾಡೋದ್ನಾಗ ಭಯ ದೂರ ಆಗುದು ನಾಯ್ತಾಪನಪ್ಪ ಸಂಪತ್ತಿನ ಅಥವಾ ಬೇರೆ ಎಂತ ಆಗುದಪ್ಪ ಭಯಕ್ಕೆ ಮಾತ ಪ್ರಾಪ್ತಿ ಅಂತಿನ ಭಯನ ಮಾತ ದೂರ ಆವಡಿಸಿದ್ರಿಂದ ದುರ್ಗಾರು ಮಾಡುವುದು ಮಾತ ಆ ದೇವಿನ ಅನುಗ್ರಹ ಪ್ರಾಪ್ತಿ ಆಗುವುದು ಶ್ರೇಷ್ಠವಾದ ಲಕ್ಷ್ಮೀ ರೂಪರು ಆ ಲಕ್ಷ್ಮೀ ಪೂಜೆಯನ್ನು ಅಂತಿನ ವಿಘ್ನಗಾರ ವಿಘ್ನ ನಿವಾಸ ಮಹಾಗಣಪತಿ ದೇವಿ ಬರೋಲ್ಲ ಅಂತಿನ ಮಂದಿನ ಉದ್ಯೋಗ ಕ್ಷೇತ್ರಗಳು ದೊಡ್ಡ ರೀತಿಯ ಅಭಿವೃದ್ಧಿ ಪ್ರಾಪ್ತಿ ಮನಸ್ಸದ ಅಭಿಷ್ಟ ಮಾತ ಹೂ ಮಾತ ಆ ಸಂಕಲ್ಪ ಉಂಟು ಐದು ಮಾತ ದೇವರಿಗೆ ಅನುಗ್ರಹವಾದ ವಿಶೇಷವಾದ ಆ ಮಹಾಗಣಪತಿ ದೇವಿನ ಶ್ರೇಷ್ಠವಾದ ಆ ಕ್ಷೇತ್ರಗಳ ಸಂಪಾದನೆಲ್ಲ ಉದ್ಯೋಗ ಕ್ಷೇತ್ರದಲ್ಲಿ ಏನೇನೇ ಅಭಿವೃದ್ಧಿ ಇಲ್ಲ ಮನಸ್ಸಿಗೆ ಶಾಂತಿ ನೆಮ್ಮದಿಲ್ಲ ಅಂತ ನೆನಪಿನ ದಾಂಪತ್ಯ ಜೀವನ ಎಟ್ಟೆ ರೀತಿ ಆದರೂ ಎಟ್ಟೆ ರೀತಿ ಆಯುಷ್ಯ ದೀರ್ಘ ಅಂತೆ ನೆನಪಿನ ಜೋಕ್ಲೆಗಳಂತೆ ಎಟ್ಟೆ ರೀತಿ ವಿದ್ಯಾ ಸತ್ ಚಿಂತನೆ ಅಂತ ಯೋಗ ಭಾಗ್ಯ ಅಲ್ಲ ಅಂತೆ ಸ್ವಲ್ಪ ಈ ಕ್ಷೇತ್ರದ ಬೇರೆ ಒಂದು ಆಕಳೆಗಳ ಅಂತಾನೆ ಅಂದಾಗ ಆಕಳ ಎಟ್ಟೆ ರೀತಿ ಇಲ್ಲ ಏಕಲೆಗಳ ಬೇರೆ ಅಂತಾನೆ ಏಕಲೆ ಎಟ್ಟೆ ರೀತಿಯಿಂದ ಆಕಳೇನ ಎಟ್ಟೆ ರೀತಿ ಹೇಳ್ತಾನೆ ಆ ಆಕಳೆಗಳಂತೆ ಎಟ್ಟೆ ರೀತಿದ ಎಟ್ಟೆ ರೀತಿದ ಅಂಕರಮಂತೋದು ಇನಿ ಮನಸ್ಸಿನ ದಾನಂದಿ ದೇವಿಯನ್ನ ಪೂಜೆ ಸೇವೆಯನ್ನು ಎಟ್ಟೆ ರೀತಿ ಮಂತದ್ದು ಆಯ್ತ ಪೂಜೆದ ದಾನಂದಿ ಪುಣ್ಯದ ಕಲ್ಪೋಕ್ತ ಫಲ ಉಂಟ ಐನು ಯಜಮಾನ ಸಹಕೃತ ಮಾತೆಗಳ ಈ ಕ್ಷೇತ್ರಗಳ ಕ್ಷೇತ್ರ ಮಂಡ ಈಗಲೂ ಬೆಳಗುಣಂಜನ ಉದ್ಯೋಗ ಕ್ಷೇತ್ರಗಳು ಅಭಿವೃದ್ಧಿದ ಮನಸ್ಸಿಗೆ ಶಾಂತಿ ನೆಮ್ಮದಿ ದೇವರ ಮಾಡದ ಅನುಕ್ರಮಂತು ಕೊರಡು ಆ ಪೂಜೆದಂತೆರು ಹೋಮದಂತೆರು ಕಲ್ಪೋಕ್ತ ಫಲ ಯಜಮಾನ ಸಹಕೃತ ಮಾತೆಲ್ಲ ಅನುಕ್ರಮಂತು ಕೊರಡು ಅನ್ನೋದು ದೇವರ ನಿಂದು ನಲದೀನೆ ಮಾತೆಲ್ಲ ಸ್ವಾಮಿ ದೇವರ ಪಾಠ ಇದಂ ಧರ್ಮಜಾ ದೇವ ದಾವಿದಂ ಪುರುಷಸ್ತವ ತೇರಮೇಶ ಪದಾವಾಭವೇ ಜನ್ಮನಿ ಜನ್ಮನಿ ಸರಿ ಒಂದು ಅಡ್ಡ ಬೋರ್ಲೆ ಅಂಜನೆ ಇದು ಹಾಕೊಂಡು ವಿಕಾರ ಬರ್ತದೆ ಬರೆ ಸಮಾನಜ ಸ್ವಾಹ ಸ್ವಾಹ ಓಂ ಕ್ಲೈಂ ಹ್ರೈಂ ಕ್ಲೈಂ ಕ್ಲೌಂ ಗಂಗಣವರಜೆ ವರಹರದ ಸರ್ವಜನಂ ಹೇ ಸಮಾನಜ ಸ್ವಾಹ ಸ್ವಾಹ ಓಂ ಕ್ಲೈಂ ಹ್ರೈಂ ಕ್ಲೈಂ ಕ್ಲೌಂ ಗಂಗಣವರಜೆ ವರಹರದ ಸರ್ವಜನಂ ಹೇ ಸಮಾನಜ ಸ್ವಾಹ ಸ್ವಾಹ ಶ್ರೀ ಮಹಾಗಣಪತಿ ನಮಃ ಓಂ ಕ್ಲೈಂ ಹ್ರೈಂ ಕ್ಲೈಂ ಕ್ಲೌಂ ಗಂಗಣವರಜೆ ವರಹರದ ಸರ್ವಜನಂ ಹೇ ಸಮಾನಜ ಸ್ವಾಹ ಸ್ವಾಹ ಶ್ರೀ ಮಹಾಗಣಪತಿ ನಮಃ ಓಂ ಸ್ವಾಹ ಪ್ರಜಾಪತಿ ನಮಃ ಓಂ स्वाहा अग्नेन स्वाहा 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 प्रजापतय इदं नमः ओम तं नमस्ते गणपतये त्वमेव प्रत्यक्षं तत्त्वमसे त्वमेव केवलं कर्तासे त्वमेव केवलं धर्तासे त्वमेव केवलं भर्तासे त्वमेव सर्वं कल्पितं ब्रह्मासे त्वं साक्षादात्मासि नित्यं हृदं भस्मे सत्यं भस्मे अवत्तं वा अवभक्तारम् अवश्रोतारम् अवदातारम् अवधातारम् अपालोचानमवदृश्यम् अवपश्चात्ताद् अवपुरस्ताद् अवोत्तरात्ताद् अवदक्षिणात्ताद् अवचोद्ध्वात्ताद् अवाधरात्ताद् सर्वतो मां पाहि पाहि समन्तात् त्वं वाङ्मयस्त्वं जन्मयः त्वमानन्दमयस्त्वं ब्रह्ममयः त्वं सच्चिदानन्दात्रेयोधे त्वं प्रत्यक्षं ब्रह्मासे त्वं ज्ञानमयो विज्ञानमयोसे सर्वं जगदिदं तत्तो जायते सर्वं जगदिदं तत्तस्तिष्ठते सर्वं जगदिदं पैलयमेष्यते सर्वं
भूरिरावो निरोधवः त्वं चत्वारि प्रदाने त्वं गुणत्रयाधीतः त्वं देहत्रयाधीतः त्वं कालत्रयाधीतः त्वं भूराधारस्थितोऽसि नित्यं त्वं शक्तित्रयात्मकः त्वां योगिनो ध्यायन्ति नित्यं त्वं ब्रह्मा त्वं विष्णुस्त्वं रुद्रस्त्वमिन्द्रस्त्वमग्निस्त्वं वायुस्त्वं सूर्यस्त्वं चन्द्रमास्त्वं ब्रह्मभूर्भुवस्सुवरो गणादें भूर्भुवत्याद्य वरुणादें तदनन्तरम् अनुस्मारपरतः अर्धेन्द्ररधिरं धारेण वृद्धं ये दत्तमनस्वरूपम् अकारपूर्वरूपम् अकारो मध्यमरूपम् अनस्वारस्यान्यरूपम् बिन्दुरुत्सवरूपम् नारसन्धानं सगुंहिरासन्धेः पेषा गणेश विद्या गणकर्षिः यजुर्गायत्रे छन्दः श्रीमहागणपतिर्देवता ॐ गङ्गणपतये नमः एकदन्ताय विद्महे वक्रतुण्डाय धीमहि तन्नो दन्ते प्रचोदयात् एकदन्तं चतुर्हस्तं वाशमङ्कुशधारिणं हृदं जवदनं हस्ते बिभ्राणं मोषगद्भुजं रक्तं लम्बोदरं शूर्पकर्णकं रक्तवाससं रक्तगन्धानुलिप्ताङ्गं रक्तपुष्पैः सुपूजितं भक्तानुगम्बिनं देवं जगत्तारणमर्जुनम् आविर्भूरन्तहृष्ट्यालो प्रकृतेः पुरुषात्मरम् एवं ध्यायते यो नित्यं स योगी योगिनां मनः नमो भ्रातपतये नमो घनपतये नमः प्रमदपतये नमस्ते अस्तरम्बोधराय एकदन्ताय विघ्ननाशिने शुभदुराय श्रीवरदमूर्तये नमः तच्छंयोधा पुनीमहे यज्ञाय यज्ञपतये देवे स्वस्तिरस्तुनः स्वस्तिरमानुषेभ्यः ऊर्ध्वञ्जिगारुवेदजं शन्नो हस्तद्यपरे सञ्जतुष्परे ॐ शान्तिः आमाहित श्रीमहागणपतये नमः मन्त्रपुष्पाञ्जलिं समर्पयामि नैवेद्यं तृप्तिरस्तु नैवेद्यं विसर्जयेत् ॐ या
समर्पयामि अग्निं प्रज्वलितं वन्दे ज्ञातवेदमराजनं सुवर्णवर्णसमिद्धं विश्वमुखम् अग्ने श्रीयज्ञपुरुषाय नमः प्रार्थनां समर्पयामि विशेषवाद कर्मादो कर्म मध्ये कर्मान्ते च पुनः पुनः पठतु उभे वञ्जिदेवेन सत्कर्माचरणं पुनः सत्कर्माचरण प्रारंभकाले मध्यकाले फलपूर्णाहति मंगलारत्यानि वस्तु देवेन प्रसन्नकालामन्ते मन आ इष्टार्थमाद देवर अनुग्रहं शास्त्र विचार विशेषवाद पुनंचिन उद्योग क्षेत्र दिने दिन अभिवृद्धि प्राप्ति अंचने संपत्ति जीवन हेಟ್ಟनिచ్చినప్పుడు अंचने मत आयुष पुरांचिन दीर्घायुष्य देवर अनुग्रहं अंचने उपांचिन बेरे दाखले ರೀತಿಯ ಆರೋಗ್ಯ ದೇವರ ವಿಶೇಷವಾದ ಆ ಮಹಾಗಣಪತಿಯ ಸೇವೆನೆಗಳು ಮಂತೊಂದ ಮತ್ತು ನಂಚಿನ ಸೇವೆದಾದ್ರ ಮಹಾಗಣಪತಿ ಪೂರ್ವ ಸ್ವೀಕಾರ ಮತ್ತು ಇಷ್ಟಾರ್ಥವಾದ ದೇವರ ಪ್ರಾಪ್ತಿ ಅಂತ ಕೊರದು ಅಂಚನೆ ವಿಶೇಷವಾದ ಆ ಮಹಾಗಣಪತಿ ವರ್ಷನೆಗಳು ತಾನು ದೇವನ ಸೇವೆನ ಅರೆಗೆ ಇಷ್ಟಾರ್ಥವಾದ ದೇವರ ಅಂತ ಕೊರಿಯರು ದೋಷ ಮಾತ್ರ ಜ್ಞಾನ ಅಂತ ಕೊರದು ಆಯುಷ ಪುನಾಂಚಿನ ದೀರ್ಘಾಯಸ್ಸನ್ನು ದೇವರು ಸದಾನಿಗಳಿಗೆ ಅನುಗ್ರಹ ಅಂತ ಕೊರಡು ಮನದ ಹೋಮದ ಪೂರ್ಣಾಹುತಿ ಕಾಲಕ್ಕೆ ಮಾತ್ರ ಭಕ್ತಿರಾರ ಪ್ರಾರ್ಥನೆ ಮಹಾಗಣಪತಯೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಪನ್ನೆ ಸ್ವಸ್ತಿ श्रद्धा मेधा यशः प्रज्ञा विद्या बुद्धिं श्रेयं फलं आयुष्यं तेजः आरोग्यं देहि मे हव्यवाहना मनसि प्रार्थना इष्टार्थमात् अनुग्रहं कुरु प्रार्थनां समर्पयामि यानि कानि च पापानि महागणपतये नमः पुनः पूजागृहे ध्यान आवाहनादि षोडशोपचारपूजां समर्पयामि ईश्वराय नमः प्रसन्नर्घ्यं समर्पयामि प्रसन्नकालां तार्परां समर्पयामि भागापरिस्तरणां सुस्तरे सर्जयेत् महागणपतये नैवेद्यं ओम ईश्वराय नमः धन अवाहनादि अवशिष्टारोपारमहनैवेद्यं निवेदयामि स्वाहा आयुष्मान हो गोष्मान हो श्वेशरीरः वीरान्मानो प्रभावितोगरे लक्ष्मणस्तरविश्वा स्वाहादस्त्रकाये रमाजामरस्मि नारायणाये समर्पयामि अनेनादिने आगामुखेन महालक्ष्मी नमः ओम सप्तमो यत्र नामाशिमत्पदात्रासकाय सख्यामिनाथे भद्रेषां लक्ष्मी पूर्भस्वा महालक्ष्मी नमः ध्यायामि ध्यातयो निर्गदेशतो कृतं वस्राम हनश्शतवामहावस्वाहाग्रमशवक्षहव्यम् ओम मधुपादारदाय देवकुक्षरन्ति सिन्धवः आभ्येर्न सन्तोषदेः मधुनक्तमदोषधि मधुवत्पार्थ्यभगं रजः मरुद्यौरस्तु नः पिता मधुमानो वनस्पति मधुमागमस्तु सूर्यः माद्वेर्गावो भवन्तुनः स्वादुपवस्य दिव्याय जन्मने स्वादुरिन्द्रामायुषाभिधनान्मे स्वादुर्मित्राय करुणाय वायवे बृहस्पतये मृतमाङ्गलाभ्यः याः परिणेन यावला पुष्पायाश्च बृहस्पतिर्चतुरास्तानो चन्दं हसः तच्छन्यो रावणे महेन्द्राय जपते देवे स्वस्तिरस्तनस्तिरवांशेभ्यः सञ्जगादुवेशं शन्नमस्तद्यपदे चतुष्पदे ॐ शान्तिः 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 महालक्ष्मी नमः स्नानं समर्पयामि स्नानान्तरे आगमनीयादिं समर्पयामि वस्त्रं समर्पयामि उपवीतं समर्पयामि आभरणं समर्पयामि गन्धं समर्पयामि ॐ सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणे नमोस्तुते हरिद्राचूर्णं कुङ्कुमं समर्पयामि महालक्ष्मी नमः ॐ ब्राह्मी मा महेश्वरी मा गोमारी मा विष्णु वनस्पतिर्ग्रहे सर्वदेवानां दुर्गोजं ज्योतिः औदध्यते ज्योतिः तत्सदेवानान्दतं प्रभाकरणादिर्गोजमन्तरादिवन्दर्शयामि नैवेद्यार्थे महालक्ष्मी नमः ॐ उत्सर्गरे भर्गो देवस्य धीमहि यो यो नः प्रचोदयात् नैवेद्यार्थे
नानाविध गृहीत महानैवेद्य निवेदयामि स्वाहा ॐ महानैवेद्यं निवेदयामि महालक्ष्मी नमः महालक्ष्मी नमः निवेदयामि स्वाहा ॐ प्राणाय स्वाहा अवानाय स्वाहा व्यानाय स्वाहा प्राणाय स्वाहा रुमानाय स्वाहा नैवेद्यं निवेदयामि मध्ये मध्ये अमृतवान् समर्पयामि हस्तप्रक्षां समर्पयामि ताम्बूलं समर्पयामि नीराजं समर्पयामि मन्त्रपुष्पान् सर्वाः षोडशोपचारपूजां समर्पयामि विश्वदेवैः अहं मित्रो वरुणो भाविभर्म्यहमिन्द्राग्ने अहमश्विनो भा अहं सोमवाहनसं विभर्म्यहं दुष्टारमुदपूषणं भगम् अहं ददाविद्रविणं हविष्मदे सुप्राव्ये ये यजमानाय संवदे अहं राष्ट्रे सङ्गमने वसो नाञ्जगिरिषे प्रथमायज्ञजानाम् तां देवाव्यदः पुरत्रा भूरिस्थात्रां भूर्या भेषयन्ते मया सोऽन्नवर्तिजोऽभिपश्यति यः प्राणिजयें शृणोत्युक्तम् अमन्दरोपान्तमुपक्षयन्ते श्रुतिष्ठुलस्वद्भिवन्दे वदामि अहमेव स्वयमिदं वदामि दुष्टं देवेभिरुतमानुषेभिः यन्कामयेदन्तमग्रं कृणोमिदं ब्रह्मानन्दऋषिं तं सुमेधा अहं रुद्राय धनराजनोमि ब्रह्मद्विशेषरथेऽहं दवाओ अहं जनाय सनदं कृणोम्यहं द्यावा पृथिवी आविवेश अहं स्वमेभिरमस्य मूर्धन्मयोनिरप्स्वा अन्तः समुद्रे ततो विदिष्टे पवनारविश्वो रामोऽन्ध्यां वृष्मणो सृजामि अहमेव वादशिवप्रवाहान् ध्यानपमानापवनारिविश्वा परो दिवा परजेना पृथिव्यै महिना संबभूव तच्छंयो नावृणीमहे गातं यज्ञाय गातं यज्ञपदये देवे स्वस्तिरस्वस्तिरमानुषेभ्यः ऊर्ध्वञ्जिगातु भेषजं शन्नोस्तद्विपरेशं च दुष्परे ओम शांति 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 आवाहित महालक्ष्मी नमः मंत्रपुष्पाञ्जलिं समर्पयामि हिरण्यगर्भः समवर्तदाग्रे भूतस्य नादप्रतिवेगः आसीत् तदा धारिपृथिवीन्द्यामदेवाङ्कस्मै देवाय हविषाभिदेम महालक्ष्मी नमः सुवर्णपुष्पं समर्पयामि नैवेद्यार्थे नैवेद्यं तृप्तिरस्तु नैवेद्यं नमः हाँ माಡು बड़ी बड़ी नहीं बरते ना चाहिए
दयनष्टाग्निश्चराष्टन्नम् ವಿಶೇಷವಾದ ಆ ಮಹಾಲಕ್ಷ್ಮೀ ದೇವಿ ಆರಾಧನೆವಂತಂದು ಮಂತ್ರವಂತನ ಸೇವೆದಾತರ ಮಹಾಲಕ್ಷ್ಮೀ ದೇವರು ಸಂಪೂರ್ಣವಾದ ಸ್ವೀಕಾರವಂತಂದು ಆ ಮಹಾಲಕ್ಷ್ಮೀ ದೇವರ ಕಲ್ಪೋಕ್ತಬಲಂದ ಯಜಮಾನ ಸಹಕೃತ ಅನುಗ್ರಹವಂತ ಬರೆದು ಇಂಕ್ಲು ಬೆಂಪನಂಚಿನ ಉದ್ಯೋಗ ಕ್ಷೇತ್ರಗಳು ಅಭಿವೃದ್ಧಿಲ ಮನಸ್ಸಿಗೆ ಶಾಂತಿ ನೆಮ್ಮದಿಲ್ಲ ವಿಶೇಷವಾದ ಆಯುಷ್ಯ ಗುಣಾಂಚಿನ ದೀರ್ಘಾಯಸ್ಸನ್ನು ದೇವರ ಅನುಗ್ರಹವಂತ ಮಾನಿಕ ಮಲ್ಲಭಾಗ್ಯವಂಡ ಆರೋಗ್ಯത്തിന് ಮಾತ್ರ ಉವೇವಂ ಇಂಗ್ಲು ಎಡ್ಡೆ ರೀತಿಯ ಆ ಬೇರೆ ಮನ್ಪಿದ ಸಾಧ್ಯ ಅಂಚಿನ ಆಯುಷ್ ಗುಣಾಂಚಿನ ದೀರ್ಘಾಯಸ್ಸನ್ನು ದೇವರ ಅನುಗ್ರಹವನ್ನು ಕೋರಿದು ಮಂತ್ರಂಚಿನ ಪೂಜದ ಮಹಾಲಕ್ಷ್ಮಿ ಪೂಜದ ಆ ಕಲ್ಪೋಕ್ತ ಬಲನ್ನು ದೇವ ಯಜಮಾನ ಸಹಗುಣಗಳು ಈ ಕ್ಷೇತ್ರಗಳಿಗೆ ಅನುಗ್ರಹವಂತ ಕೊರಡು ಮನದು ಆರಾಧನೆ ಮಹಾಲಕ್ಷ್ಮಿ ದೇವೆಲ್ಲ ಕ್ಷೇತ್ರ ಸ್ವಾಮಿ ಅಂಚಿನ ಸಪರಿವಾರ ಸಹಿತ ಸೋಮನಾಥ ದೇವರು ಅಂಚನೆ ಕುಟುಂಬದ ದೈವ ದೇವರು ಇಷ್ಟ ದೇವರು ಇಂಗ್ಲು ನಾನಂಜಿ ಆರಾಧನೆ ಅಂತ ಮಾತ್ರ ದೈವ ದೇವರ ಆ ಕಲ್ಪೋಕ್ತ ಬಲ ದೇವರ ಅನುಗ್ರಹವಂತ ಕೊರಡು ಮನದು ಪೂಜದ ಪ್ರಸನ್ನ सर्वमङ्गलमाङ्गल्ये शिवे सर्वार्थसाधिके नारायणायेति समर्पयामि अनेन विशेषतः महालक्ष्मी आयुधपूजाराधनेन भगवान् सर्वात्मिक माङ्गल्यमूर्तिष्ठे महालक्ष्मी प्रीयताम् ॐ तत्सत् कैत्य ब्रह्मार्पणं भवतु अपराधसहस्राक्षं देहनिर्मया सोऽयमालक्ष्मस्व परमेश्वरी
Kalau dia kami